ಕೊರೋನಾ ಲಾಕ್ಡೌನ್ದ ಪೊರ್ತುಡು ಏರ್ಲ ಬಡವಡು ಉಪ್ಪೆರೆ ಬಲ್ಲಿ ಪಂಡದು ಸರ್ಕಾರದ ಆಶಯ ಇಂದಕ್ಕೆ ಸ್ಪಂದಿಸಾದು ಮಾತಾ ಕಡ್ಡೆಟ್ಲ ಪಕ್ಷದ ವತಿರ್ದು ಆಹಾರ ಸಾಮಗ್ರಿಗಳನ್ನು ವಿತರಣೆ ಮನ್ಪುನ ಬೆಲೆ ಆವೊಂದುಂಡು. ಕುಡ್ಲ ವಿಧಾನಸಭಾ ಕ್ಷೇತ್ರಡು ಬಿಜೆಪಿ ಶಾಸಕರು ಇಜ್ಜಿಂದಾಂಡಲ ಬಾಕಿ 7 ಶಾಸಕರು ಸಂಸದರು ಶ್ರೀ ನಳಿನ್ ಕುಮಾರನ ಸಹಕಾರಡು ಇನಿ 10,000 ಹೆಚ್ಚಿಗೆ ಆಹಾರ ಸಾಮಗ್ರಿಗಳ ಕೆಟ್ಟನು ಕೊರೊಂದುಲ್ಲ ಪಂಡದು ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ತೆರಿಪಾಯರು. ಕಾರ್ಯಕರ್ತರು ಸಂಸದರು ಮತ್ತು ಶಾಸಕರ ನೆರವಿನಿಂದ ನಾವು ಪಾಲ್ಗೊಂಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿರುವಂಥ ಒಟ್ಟಾರೆ ವ್ಯವಸ್ಥೆಗಳ ನಡುವೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ಯಾವುದೇ ಭಾಗದಲ್ಲಿರುವಂಥ ಯಾವುದೇ ಸಾಮಾನ್ಯ ಪ್ರಜೆ ಕೂಡ ಆಹಾರಗಳಿಲ್ಲದೆ ಆತಂಕ ಪಡಬಾರದು ಅನ್ನುವ ಕಾರಣಕ್ಕೋಸ್ಕರ ಸರ್ಕಾರದಿಂದ ಎಲ್ಲ ನೆರವುಗಳನ್ನು ಕೊಡುವಂಥ ಸ್ಥಿತಿಯಲ್ಲಿದ್ದೇವೆ. ರಾಜ್ಯದಾದ್ಯಂತ ಪಡಿತರಗಳ ವಿತರಣೆಗಳು ನಡೀತಾ ಇದೆ. ಜೊತೆಗೆ ನಾಳೆ 1ನೇ ತಾರೀಕಿನಿಂದ ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಕ್ಕಿ ವಿತರಣೆಯೂ ಸೇರಿದಂತೆ ಗೋಧಿ ಕೊಡುವುದು, ತೊಗರಿಬೇಳೆ ಕೊಡುವುದು ಸೇರಿದಂತೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಾಮಾನ್ಯ ಜನರ ಮಧ್ಯೆ ಸರ್ಕಾರ ಇದ್ದು ಕೆಲಸಗಳನ್ನು ಮಾಡುವಂಥ ಸ್ಥಿತಿಯಲ್ಲಿದೆ. ನಿನ್ನೆ ಮಹತ್ತರವಾದಂಥ ಕೆಲವು ನಿರ್ಧಾರಗಳನ್ನು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ಅನೇಕರು ನಮ್ಮ ಬೇರೆ ಬೇರೆ ರಾಜ್ಯದಲ್ಲಿರುವವರು ಮತ್ತು ಕರ್ನಾಟಕ ರಾಜ್ಯದ ಅಂತರ್ ಜಿಲ್ಲೆಯಲ್ಲಿ ಒಂದು ಜಿಲ್ಲೆಗೆ ಮತ್ತೊಂದು ಜಿಲ್ಲೆಗೆ ಹೋಗದೆ ಇರಲಿಕ್ಕೆ ಆತಂಕ ಪಡುವ ಎಲ್ಲರಿಗೂ ಕೂಡ ಜಿಲ್ಲಾಧಿಕಾರಿಗಳ ಮೂಲಕ ಅವರವರ ಜಿಲ್ಲೆಗಳಿಗೆ ಪುನಃ ಹೋಗಲಿಕ್ಕೆ ಬೇಕಾದಂಥ ಅವಕಾಶಗಳನ್ನು ನನ್ನ ಸಚಿವ ಸಂಪುಟದಲ್ಲಿ ಕೊಡುವಂಥ ಒಂದು ಮಹತ್ವದ ನಿರ್ಣಯ ಆಗಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಾಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಅವರಿಗೆ ಇಡೀ ರಾಜ್ಯ ಆತಂಕದ ಸಂದರ್ಭದಲ್ಲಿ ಮಾರ್ಗದರ್ಶನ ಕೊಟ್ಟು ನಮ್ಮೆಲ್ಲರಲ್ಲಿ ವಿಶ್ವಾಸ ಮಾಡಿದ್ದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಮತ್ತು ಸಂಘಟನೆಗೆ ಅಭಿನಂದನೆ ಹೇಳ್ತೇನೆ. ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲು ಚಾಲನೆ ಕೊಡ್ದು ಕಿಟ್ ವಿತರಣೆಗೆ ಸಹಕಾರ ಕೊರನ ಬಿಜೆಪಿದ ರಾಜ್ಯಾಧ್ಯಕ್ಷರು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಶಾಸಕರ ನಕಲಿಗೆ ಅಭಿನಂದನೆ ಸಂದಾಯರು. ಸಂತೋಷ್ ಕುಮಾರ್ ಇವರ ನೇತೃತ್ವದಲ್ಲಿ ಮತ್ತು ಇಡೀ ತಂಡದ ನೇತೃತ್ವದಲ್ಲಿ 10,000ಕ್ಕೂ ಮಿಕ್ಕಿ ಇವತ್ತು ಆಹಾರದ ಕಿಟ್ಗಳ ವಿತರಣೆ ಆಗುತ್ತೆ. ನಾನು ವಿನಂತಿ ಮಾಡೋದು ಏನಂತ ಹೇಳಿದರೆ, ಯಾರಿಗೆ ಆಹಾರದ ಕೊರತೆ ಇದೆ, ಸಮಾಜದಲ್ಲಿ ಕಟ್ಟ ಕಡೆಯದಾಗಿ ಯಾರು ಆಹಾರ ಬೇಕು ಅಂತಾರೆ ಅವರಿಗೆ ಮೊದಲು ತಲುಪಿಸಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಲಾಗುತ್ತೆ. ನಮ್ಮ ಪ್ರಧಾನಮಂತ್ರಿಯವರ ಮಾರ್ಗದರ್ಶನ ಮತ್ತು ನೆರವು, ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ವಿಶ್ವಾಸ ನಡೆಸುವಂಥ ಆಡಳಿತ, ನಮ್ಮ ಸಂಘಟನೆ ಅಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕೊಟ್ಟಿರುವಂಥ ಮಾರ್ಗದರ್ಶನ ಇವೆಲ್ಲವೂ ಕೂಡ ನಮ್ಮ ರಾಜ್ಯ ಒಂದು ರೀತಿಯ ಸಶಕ್ತವಾದಂಥ ವಾತಾವರಣದಲ್ಲಿ ಒಂದು ಆಡಳಿತ ನಡೆಸ್ತಾ ಇದೆ. ಕೊರೋನಾವನ್ನು ತೊಲಗಿಸ್ತೇವೆ ಮತ್ತು ಇದನ್ನು ಗೆಲ್ಲುತ್ತೇವೆ ಅನ್ನುವಂಥ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ಅವರಿಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ನಮಸ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷರು ಕುಡ್ಲ ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್, ಬಂಟ್ವಾಳ ಶಾಸಕರು ಶ್ರೀ ರಾಜೇಶ್ ನಾಯಕ್ ಉಳಿಪ್ಪಾಡಿ ಗುತ್ತು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಕಸ್ತೂರಿ ಪಂಜಾ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಶ್ರೀ ಸುದರ್ಶನ್ ಮೂಡಬಿದ್ರೆ ಕಾರ್ಯಕ್ರಮದ ಪಾಲು ಪಡೆದು ಕಿಟ್ ವಿತರಣೆ ನಡಪಾದು ಕೊರಿಯರು.
ಮಂಡಲದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಸ್ನೇಹಿತರೆ, ಮಾಧ್ಯಮಗಳೇ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಷ್ಟಡುಪ್ಪುನ ಪ್ರತಿಯೊಂಜಿ ಇಲ್ಲಡೆ ದಿನಬಳಕೆದ ಆಹಾರ ಸಾಮಗ್ರಿ ಮುಟ್ಟೋಡು ಪಂಪಿನ ನಿಟ್ಟಿಡು ಕುಡ್ಲ ವಿಧಾನಸಭಾ ಕ್ಷೇತ್ರಡು ತಂಕಲ್ನ ಪಕ್ಷದ ಶಾಸಕರು ಇಜ್ಜಿನಡಲ ಕುಡ್ಲ ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ರನ ಮಾರ್ಗದರ್ಶನ ಸಹಕಾರಡು ಜಿಲ್ಲೆದ 7 ಜನ ಬಿಜೆಪಿ ಶಾಸಕರನ ಸಹಕಾರಡು 2ನೇ ಹಂತಡು 10,080 ಕಿಟ್ಟಲೇನು ಕ್ಷೇತ್ರದ 24 ಗ್ರಾಮಲೆಗ್ ಆಯಾ ಗ್ರಾಮದ ಅಧ್ಯಕ್ಷರನ ಮೂಲಕ ವಿತರಣೆ ಮಲ್ತೊಂದುಲ್ಲ ಪಂಡದು ಬಿಜೆಪಿ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾಯರು ನಿರಂತರವಾದ 22 ತಾರೀಕು ಪಕ್ಕ 25 ತಾರೀಕು ಸ್ಟಾರ್ಟ್ ಮಂತದ ನಂತರ ಕೊರೋನಾಡು ಏರಿಯಾಗೆ ಸಮಸ್ಯೆ ಆದಲ್ಲಿ ತಲಾಮಟ್ಟದ ಪಾಪದ ಕಾರ್ಯಕರ್ತರಿಗಾದಿಪ್ಪು ಪಾಪದ ನಾಗರಿಕರು ಜಾತಿ ಮತ ಭೇದ ಬಿಡ್ದು ಪಕ್ಷ ಭೇದ ಬಿಡ್ದು ನಿರಂತರವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದ್ದು ಏತು ತೀರು ಆತು ಕಮ್ಮಿಲ್ಲ 13,000 ವರ್ಮನೋದು ಕುಟುಂಬಗೂ ಅರಿಯ ಕಿಟ್ಲ ಕೆಟ್ಟ ನಂಜಿನ ವ್ಯವಸ್ಥೆಯನ್ನು ಬಂತು ಆಯ್ತ ಒಟ್ಟಿಗೆ ದೇವಸ್ಥಾನ ದೈವಸ್ಥಾನ ಭಜನಾ ಮಂದಿರ ಬೇತೆ ಬೇತೆಗಳೇ ಆ ರೀತಿಯಲ್ಲಿ ಕೊಡ್ತೇವೆ ಜಾತಿ ಸಂಘಟನೆಗಳಿಗೆ ಕೊಡ್ತೇವೆ ನಿಜವಾದ ಆ ರೀತಿಯ ಬೇಲೆ ಆವಡು ಯುದ್ಧದ ಸಮಯದ ಆ ರೀತಿಯ ಬೇಲೆ ಆವಡು ಆ ರೀತಿಯ ಬೇಲೆ ನಮ್ಮ ರಾಜ್ಯಾಧ್ಯಕ್ಷರನ್ನ ಮಾರ್ಗದರ್ಶನೋಡು ಉಸ್ತುವಾರಿ ಸಚಿವರನ್ನ ಮಾರ್ಗದರ್ಶನೋಡು ನಿರಂತರವಾದ ಜಿಲ್ಲಾಧ್ಯಕ್ಷರನ್ನ ಆ ಎಡ್ಡಪ್ಪದ ಪಾತೆರ ಭಾರಿ ಶೋಕರು ದಾದರ ಇಂಚೆಂಚ ಮಲ್ಪುಲಿ ಪ್ರತಿ ತಿಂಗಳ ಪ್ರತಿ ಗ್ರಾಮಗಳ ಮಾಸ್ಕ್ ಪಟ್ಟು ನಂಜಿನ ಬೇಲೆ ಏರೇರಿ ಮರ್ದಿಜ್ಜಂದೆ ಏರಿಯಾಗೆ ಆಸ್ಪತ್ರೆ ಪೋಯಾರಾಪುಜಿ ಅಕ್ಲೆ ಮರ್ದು ಕೊಂಡದ್ದು ಕೊರ್ಪು ನಂಜನ ಬೇಲೆ ನಾಲೈನ ಆಸ್ಪತ್ರೆ ಅಡ್ಮಿಟ್ ಆಗಿ ನಂಜನ ಪಾಪದಕ್ಲೆ ಕಾಸು ಕೊಡು ಆ ಆಸ್ಪತ್ರೆದ ಕಾಸಿನ ಪೇಮೆಂಟ್ ಬಂತದೆ ಇಲ್ಲಡೆ ಎತ್ತವ ನಂಜಿನ ಬೇಲೆ ನಿರಂತರವಾದ ಬಂತದೆ ಆಯ್ತಾ ಒಟ್ಟಿಗೆ ನಮ್ಮ ರಾಜ್ಯಾಧ್ಯಕ್ಷರನ್ನ ವಾರ 3 ಬೈದ ನಂಜನ 1,500 ಚಿಲ್ಲರೆ ಜನಕ್ಕೂ ಅಕ್ಲಕ್ಲಿನ ಏರೇರ ಇಲ್ಲ ವಾರ 3 ಏರೇರದ್ದು ಫೋನ್ ಬೈದು ಏರೇರ ಇಲ್ಲದ ಫೋನ್ ಬೈದನೆ ಆಯ್ತು 99% ಅಕ್ಲೆ ಇಲ್ಲಡೆ ಅರಿತ ಕಿಟ್ರ ಆಯ್ಕೆ ಸಂಬಂಧಪಟ್ಟ ಬೇತೆ ಬೇತೆ ವ್ಯವಸ್ಥೆಯನ್ನು ಮಾಡ್ತದೆ ಲಾಸ್ಟ್ಗೆ ನಮ್ಮದು ದಾಳ ಸಾಧ್ಯನೇ ಇಜ್ಜಿಂದ ಬಂದ್ಗುಣ ಕೊಟ್ಟರು ನಮ್ಮ ರಾಜ್ಯಾಧ್ಯಕ್ಷರಲ್ಲೆಲ್ಲ ಉಸ್ತುವಾರಿ ಸಚಿವರೆಲ್ಲ ಹೋದು ಕೈ ಮುಗಿದು ಬಂದ ನಮ್ಮದು ದಾನ ಸಾಧ್ಯ ಇಜ್ಜಿ ಎಂಜಿನ ಒಂದು ವ್ಯವಸ್ಥೆಗೆ ಎಂಗ್ಲಿಗೆ ನಿಮ್ಮಂತ ಕೊರಲೆ ಅದು ಅವಾಗ ಭಾರಿ ಮಲ್ಲ ಮನಸ್ಸು ವಿಶಾಲವಾಯಿನ ಹೃದಯಡು ತನ್ನದು ಎಂಚಿನ ಸಾಧ್ಯ ಉಂಟು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಸಂಸದರ ಎಂಜಿನ ನಳಿನ್ ಕುಮಾರ್ ಕಟೀಲ್ ನಿಗ್ಲಿಗೆ ಎಂಚಿನ ಬೋರ್ಡು 7,000 ಕೆಟ್ಟ ಬೋರ್ಡು ಬೇತೆ ಬೇತೆ ಕ್ಷೇತ್ರಗಳು ಮಾತಾ MLA ನಗಲಿಲ್ಲರೆ ಆನ ನಿಕ್ಲಿನ ಮಂಗಳೂರು ವಿಧಾನಸಭಾ ಕ್ಷೇತ್ರ MLA ಇದ್ದಾರೆ ಏನಾರ್ದು ಏತು ಸಾಧ್ಯ ಉಂಟು ಆತ ಕೊರ್ಪೆ ಬಂದಿದೆ ರಡ್ಡು ಲಾರಿ ಮಲ್ಲ ಲಾರಿ 10 ವೀಳ್ದ ರಡ್ಡು ಲಾರಿ ಫುಲ್ಲು ಕಿಟ್ಟು ಕಡಪ್ರಿ ಎಂಗ್ಲಿಗೆ ಆ ಉಲ್ಲಾಸ ಬರ್ತದೆ ಅಧ್ಯಕ್ಷರ ಮಾರ್ಗದರ್ಶನವನ್ನು ಮುಂದಾಲತ್ತರು ತಕ್ಷಣ ಬಾಕಿದ ಸಂಬಂಧಪಟ್ಟ ಜನ ಮಂಗಳೂರು ದಕ್ಷಿಣಾದಿಪ್ಪು ಮಂಗಳೂರು ಉತ್ತರಾದಿಪ್ಪು ಬಂಟ್ವಾಳಾದಿಪ್ಪು ಆಯ್ತಾ ಒಟ್ಟಿಗೆ ನಮ್ಮ ಬೆಳ್ತಂಗಡಿ ಆದಿಪ್ಪು ಮೂಡಬಿದ್ರೆ ಆದಿಪ್ಪು ಬಾಕಿದ ಪುತ್ತೂರು ಲಸುಲ್ಯ ಮೆಕ್ಲೆ MLA ನಕ್ಲೆಡ ನಮ್ಮ ಕಷ್ಟನು ಬಂದಾಗ ನಿಜವಾದ ಆ MLA ಇಲೆಕ್ಷನ್ ಆ ವಿಧಾನಸಭಾ ಇಲೆಕ್ಷನ್ ಆ 7 ಜನ ಗೆಲ್ತದಾದ ಯಾನು ಒರಿಸೋಪನಾಗ ಹೆಂಗೆ ಒಂಜಿ ಚೂರ್ಲ ದುಃಖ ಆತಜಿ ಅತ್ಯಂತ ಖುಷಿ ಆತಂడి ದಾದಂಡ ದಕ್ಷಿಣ ಕನ್ನಡ ಜಿಲ್ಲೆಡು ನಮ್ಮೊಟ್ಟಿಗೆ 7 MLA ನಗಲುಳ್ಳೇರು ಏಪಲ ನಮ್ಮನ್ನು ಬುಡ್ದು ಬಾಡ ಬಂದ್ಬಿಡ ಅತಿ ವಿಶ್ವಾಸ ನಂಗೆ ಇತ್ತಂడి ಅಪ್ಪಗ ಅಕ್ಲೇನ ಮಾತ್ರ ಅಭಿನಂದನೆ ಮಾಡ್ತೀವಿ ಅತ್ಯಂತ ಖುಷಿಗೆ ಅಕ್ಲೇನ ವಿಜಯೋತ್ಸವ ಪಾಲ್ಗೊಂಡು ಅಕ್ಲೆ ಬಂದರೆ ನಮ ಉಲ್ಲ ಆಂಡ ಆಪತ್ತು ಕಾಲೋಡು ಒಂಜಿ ಹಿಂದಿಡು ಒಂಜಿ ಗಾದೆ ಉಂಡು ನಾ ಬೀಬಿ ನಾ ಬಚ್ಚ ನಾ ಆಗೆ ನಾ ಪೀಚೆ ಬಾರನೆ ಬಜೆತ್ತು ಬಜಾ ಕಾಯಕ ಪಂಡ ಒಂಜಿ ಗಾದೆ ಉಂಡು ಆನ ಅಂಚಾತಜಿ ದೇವರ ಎದುರುಲೊಲ್ಲೇರು ತಿರವಲೊಲ್ಲೇರು ಕೊರಿಯರೊಲ್ಲೇರು ಗದನೆರೊಲ್ಲೆ ಆನ ಆತ ಧೈರ್ಯ ಪಂಡದು ಮಾತಾ MLA ನಕಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂಜಿ ಜನ ಉಪವಾಸರು ಜಪ್ಪರ ಬಲ್ಲಿ ರಾಜ್ಯಡು ಮಂಗಳೂರು ವಿಧಾನಸಭಾ ಕ್ಷೇತ್ರಗೂ ಆಪತ್ತು ಪರಿಹಾರ ಬಲ್ಲಿ ಬಂದಿದೆ ಲೋಡು ಕಿಟ್ಟಿ ಇದೆ ಕಳಪುಡ್ತಾರೆ ಲೋಡು ಅರಿತ ಕಿಟ್ಟಿ ಇದೆ ಕಳಪುಡ್ತಾರೆ ಅಕ್ಲಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸೋದು ಅಕ್ಲೆ ವಾರೀತಿರಿ ಅಭಿನಂದನೆ ಸಲ್ಲಿಸೋರು ಗೊತ್ತಿತ್ತು ಐಕ್ಯ ಭಾರತ ಕ್ಷೇತ್ರದ ಅಧ್ಯಕ್ಷರು ಬೈದಿನ ಬಣ್ಣ ಅವು ಯಾರು ನಿರಂತರವಾದ ತುಪ್ಪ ಪುಗೆಲು ಕೊಡದು ನಿರಂತರವಾದ ಅರೆಡ ಇಪ್ಪುನಂಜನ ಶಕ್ತಿನ ನುಮಂತದ್ದು ಪ್ರತಿ ವರಿಯದ ಕಾರ್ಯ ಪತ್ತ ಕೇಂದ್ರ ನನಗ ಈತು ಬಂದು
ಅಪ್ಪಗ ರಾಜ್ಯಾಧ್ಯಕ್ಷರ ಉಸ್ತುವಾರಿ ಸಚಿವರ ಜಿಲ್ಲಾಧ್ಯಕ್ಷರೆಲ್ಲ ಮಾರ್ಗದರ್ಶನಕ್ಕೆ ಹೆಂಚ ಮನ್ಪುಣಿ ಆಕಳು ಬಂದರೆ ನಿಖಲ ಇಡೀ ಕ್ಷೇತ್ರ ಪ್ರತಿ ಒಂಜಿ ಬೂತದುಗಳು ಒಂಜಿ ಅಂದಾಜಿ ಏತೆ ತಾಪನು ಆತಾತ ಕಿಟ್ಟು ಮಾಡ್ಲಿ 10,000 ಜಾಸ್ತಿ ಕಿಟ್ಟಿನಿ 10,000 ಎನ್ಮನುವುದು ಕಿಟ್ಟಿ 10,000 ಎನ್ಮನುವುದು ಕಿಟ್ಟಿ ಇತ್ತ ನಮ್ಮ ಡಿಸ್ಟ್ರಿಬ್ಯೂಟರ್ 10,000 ಎನ್ಮಂದು ಐತ ಒಟ್ಟಿಗೆ ಮಾಧ್ಯಮ ಮಿತ್ರದ ಬಂಧುಲೆಲ್ಲ ತೂಯರಂಡು ಆಶಾ ಕಾರ್ಯಕರ್ತರನ್ನು ತೂಯರಂಡು ಐತ ಟ್ಯಾಕ್ಸಿ ಚಾಲಕರನ್ನು ತೂಯರಂಡು ಬೆತ್ತಗಳನ್ನು ತೂಪಣಂಜನ ವ್ಯವಸ್ಥೆ ಎಲ್ಲ ಆತನು ನಿಖಲಿನ ಮಾತಿರಲ್ಲ ಈತೆ ಎಡ್ಡೆ ಬೇಲೆ ಮಂತನಾಡ ಐನು ಗುರುತಿಸಲೆ ಓಲಾನ್ಲ ಒಂಜಿ ಚೂರು ತಪ್ಪಾತನಾಡ ಐಕೆ ಸೇರಿಸೋದು ಕ್ಷೇತ್ರದ ಪುದಲ ಆಲಾವೊಂದಿಲ್ಲಕ ಪ್ರಯತ್ನ ಬಲ್ಲಿ ನಾನಾನ್ಲ ಓಲಾನ್ಲ ಒಂಜಿ ಇಲ್ಲು ಬಾಕಿತ್ತು ನಾಡ ಐನು ಗುಟ್ಟಲು ಬಂಡದು ಆ ಇಲ್ಲಡೆ ಎತ್ತವನಂಜಿನ ಕಾರ್ಯ ಬೇಲೆ ಮನ್ಪುಲೆ ಇದೇ ಬೈದಿನಂಜನ ನಿಖಲಿಗೆ ವಿಶೇಷವಾದ ರಾಜ್ಯಾಧ್ಯಕ್ಷರು ಉಸ್ತುವಾರಿ ಸಚಿವರು MLA ರಾಜೇಶ್ ನಾಯ್ಕರು ಜಿಲ್ಲಾಧ್ಯಕ್ಷರು ಐತ ಒಟ್ಟಿಗೆ ಬೈದಿನಂಜನ ಮಾತಾಡಿರಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪರವಾದ ನಿಖಲಿಗೆ ಭಾರೀ ಶೋಕದ ಸ್ವಾಗತ ಮಂತಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಬಿಜೆಪಿದ ಪ್ರಮುಖರು ಸರ್ವಶ್ರೀ ರಾಜಾರಾಮ್ ಭಟ್ ಕೈರಂಗಳ ಚಂದ್ರಶೇಖರ್ ಉಚ್ಚಿಲ್ ಚಂದ್ರಹಾಸ್ ಅಡ್ಯಂತಾಯ ಸತೀಶ್ ಕುಂಪಲ ನವೀನ್ ಪಾದಲ್ಪಾಡಿ ಹೇಮಂತ್ ಶೆಟ್ಟಿ ಈಶ್ವರ್ ಕಟೀಲ್ ಸೋಮಪ್ಪ ಕೋಟ್ಯಾನ್ ಸಂಜೀವ ಶೆಟ್ಟಿ ಅಂಬ್ಲಮಗರು ಇಂಚಿತಿ ಪ್ರಮುಖರು ಕಾರ್ಯಕ್ರಮ ಪಾಲ್ಪಡಿದಿತ್ತೇರು ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಕಚೇರಿಯಿದ್ದು ಪ್ರತಿ ಗ್ರಾಮಲೆಗೆ ಆಹಾರ ಕಿಟ್ಲೆನ್ನು ದಿಂಜಾದ ಪಿದಡ್ನ ವಾಹನಲೆಗೆ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಮದಾಸ್ ಬಂಟ್ವಾಳ ಕುಡ್ಲ ಬಿಜೆಪಿ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ರೆಗೆ ಧ್ವಜ ಒಪ್ಪಿಯಾದ ಚಾಲನೆ ಕೊರಿಯರು. भारत माता की जय बोलो भारत माता की जय बोलो भारत माता की जय ಗ್ರಾಮದಲ್ಲಿ ಸುರತ ಹಸ್ತಾಂತರ ಮಾಡುವ ಮೂಲಕವಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮತ್ತು ಮಾತಾ ಗ್ರಾಮಗಳ ಕಡಪವನ ವ್ಯವಸ್ಥೆಯನ್ನು ಭಾರಿ ವಿಶೇಷವಾದ ಮತ್ತೊಂದಲ್ಲ ಈ ಕಾರ್ಯ ಯಶಸ್ವಿಯಾಗಿ ಮಾಡ್ತಾರೆ. ಬರ್ರಿ ಬಿಜೆಪಿದ ಜಿಲ್ಲಾ ಸಮಿತಿ ಮುತಾಲಿಕೆಡು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ರ ಮಾರ್ಗದರ್ಶನಡು 7 ಜನ ಶಾಸಕರ ಸಹಕಾರಡು ಕುಡ್ಲ ಕ್ಷೇತ್ರಗಳ ಆಹಾರ ಸಾಮಗ್ರಿಗಳಿಂದ ಕೆಟ್ಟನ್ನು ಒದಗಾದರು. ಇಂದಕ್ಕೆ ಕುಡ್ಲ ಕ್ಷೇತ್ರ ಸಮಿತಿದ ಮಾಜಿ ಅಧ್ಯಕ್ಷರು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಜಿಂಜ ಮುತುವರ್ಜಿ ವಹಿಸಿದರು ಪಂಡದು
ಕುಡ್ಲ ಕ್ಷೇತ್ರ ಸಮಿತಿದ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಅವರು ಸೊಲ್ಮೆ ಸಂದಾಯರು. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆಹಾರ ಯಜ್ಞ ಎಂದು ಬರಲಿ ಪನ್ಪುಣಂಚಿನಂಜಿ ಕಾರ್ಯಕ್ರಮವನ್ನು ಏನೇ ನಮ್ಮ ರಾಜ್ಯಾಧ್ಯಕ್ಷರಾದ ಅನಿಲ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶ್ರೀ ಶ್ರೀನಿವಾಸ ಪೂಜಾರನ ಸೂಚನೆ ಪ್ರಕಾರ ನಿರ್ದೇಶನ ಮಿತ್ತು ಜಿಲ್ಲಾಧ್ಯಕ್ಷರು ಎಂ ಸುದರ್ಶನ್ ನನ್ನ ನಿರ್ದೇಶನದ ಮಿತ್ತಿಗೆ ಇನ್ನೊಂದು ನಮ್ಮ ಆಹಾರ ಯಜ್ಞ ಮಲ್ತ ಇದಕ್ಕೆ ಭಾರಿ ಪೂರ್ವದ ಕಾರ್ಯಕ್ರಮ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ 270 ಬೂತುಗಳ ಕಾರ್ಯಕರ್ತರುಗಳ ಜನತೆಗಳ ಆಹಾರ ಕಿಟ್ಟದ ವ್ಯವಸ್ಥೆ ಮಾಡಿಕೊಡೋ ಒಂಜಿ ಭಾರಿ ಮಲ್ಲ ಆಶಯದೊಟ್ಟಿಗೂ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಸಂತೋಷ್ ಕುಮಾರ್ ರೈ ಬೋಳಿಯರು ಜಿಲ್ಲೆಯ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಮಸ್ತ್ ಕೆಲಸ ಕಾರ್ಯಗಳು ಆಗ್ತದೆ ಆಯ್ತು. ಒಟ್ಟಿಗೆ ಹೆಂಗೆಲ್ಲ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅದು ಕೊಡು, ನವೀನ್ ಬದಲ್ಪಡೆ ಅದು ಕೊಡು, ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ಬಂಡವಾಳ ಕೊಡು, ಅಂಜನೆ ಹೇಮಂತ್ ಶೆಟ್ಟಿ ಕೊಡು, ಚಂದ್ರಶೇಖರ್ ಉಚ್ಚಿಲ ಅದಕ್ಕೂ, ಸತೀಶ್ ಕುಂಪಲ ಅದಕ್ಕೂ ಮಾತಾ ನಾಯಕರ ಸಹಕಾರದ ಒಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆದ 7 ಶಾಸಕರನ್ನ ಒಂದು ಸಹಾಯ ಹಸ್ತದ ಹತ್ರ ಅಂಚನೆ ನಮ್ಮ ಸಂಸದರನ್ನ ಸಹಾಯ ಹಸ್ತದ ಹತ್ರ ಭಾರಿ ಮಲ್ಲ ಸಂಖ್ಯೆ ಒಂಜಿ ಆಹಾರದ ಕಿಟ್ಟನ್ನು ಒದಗಿಸೋಣ ಅಂಚಿನ ಕೆಲಸ ಭಾರಿ ಸಮರ್ಥವಾದಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾತಾ ಕಾರ್ಯಕರ್ತರನ್ನ ಪ್ರೀತಿದೊಟ್ಟಿಗೆ ಹಾಕೋ ಸಹಕಾರದೊಟ್ಟಿಗೆ ಸಾಕಾರ ಆತನ ಬಂದರೆ ಭಾರಿ ಸಂತೋಷ ಆಗ್ಬೋದು. ನಮ್ಮ ದೇಶದ ದಿಟ್ಟ ಪ್ರಧಾನಿ ನರೇಂದ್ರ ಮೋದಿನ ಆಶಯದ ಲೆಕ್ಕನೆ ಈ ಕೊರೋನಾದ ಈ ಮಹಾಮಾರಿದ ಈ ಒಂದು ಲಾಕ್ಡೌನ್ದ ಸಂದರ್ಭಡೆ ಒಂಜಿ ವ್ಯಕ್ತಿ ಬಡವಡು ಉಪ್ಪೆರಬಲ್ಲಿ ಒಮ್ಮನ ಆಶಯದ ಲೆಕ್ಕನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಏನಂಚಿನ ಕೇಂದ್ರ ಕೊರಪಿನಂಚಿನ ಕಾಮಧೇನು ಏನ ಯಡಿಯೂರಪ್ಪನ ಒಂದು ಹೆಂಚಿನ ಇಚ್ಛಾಶಕ್ತಿ ಉಂಟು ಐಕ್ಯ ಪೂರಕವಾದಿ ನಾವು ಮಾತ ಕಾರ್ಯಕರ್ತರ ನಾಯಕರ ವಿಶ್ವಾಸದಿಂದ ಎಡ್ಡೆ ಕೆಲಸ ಮಾಡ್ದ ಭಾರಿ ಒಂದು ಎಡ್ಡೆ ವಿಚಾರ ಅಂತ ತೆರೆಯೊಂದುಂಟು. ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ BJPದ ಶಾಸಕರು ಇಜ್ಜಿನಲ್ಲ ಇಡೀ ದಕ್ಷಿಣ ಕನ್ನಡದ 7 ಶಾಸಕರಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಎನ್ನದು ಅಕಲು ಈ ಭಾಗದ ಶಾಸಕರ ಬಂಡದ ಎನ್ನದು ಮಾತ್ರ ಸಹಕಾರ ಕೊಡ್ತಾರೆ. ಇದಕ್ಕೆ ಇಡೀ ಕ್ಷೇತ್ರದ ತಂಡ ಅಕಲ್ಡ ಹೋದ ವಿನಂತಿ ಮಾಡ್ತಂದು ಐಟ ನೇತೃತ್ವ ನೀವು ಸಂತೋಷ್ ಕುಮಾರ್ ರೈ ಬೋಳಿಯರ್ಲ ఒక ಮಾತಾ ನಾಯಕರನ್ನ ನೇತೃತ್ವಡಿ ನೀವು ಹೋದ ಎಂಕಲ್ ಅಕಲ್ಡ ಮನವಿ ಮಂತಿನ ಮೇರೆಗೆ ಅಕಲು ಎಡ್ಡ ರೀತಿಯ ಸಹಕಾರ ಕೊಡ್ತಾರೆ. ಆ ಸಹಕಾರ ಇನ್ನು ಸಾರ್ಥಕ ಆತನ ಬಂದರೆ ಭಾರಿ ವಿಶೇಷ ಸಂದರ್ಭ ಹಿಂಗೆ ಸಂತೋಷ ಆಗ್ಬೋದು. ದಾಯಿ ಕಾರ್ಯಕ್ರಮ ಮಲ್ತಂದು ಬಂಡ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಂಘ ಸಂಸ್ಥೆಗಳಾದಪ್ಪು, ಭಜನಾ ಮಂದಿರಗಳಾದಪ್ಪು, ಅತನಾಂಡ ದೇವಸ್ಥಾನಗಳಾದಪ್ಪು, ಮಂದಿರಗಳಾದಪ್ಪು ಮಾತಾ ರೀತಿಯ ವ್ಯವಸ್ಥೆಯಲ್ಲ ಅಲ್ಪ ನಮ್ಮ BJPದ ಕಾರ್ಯಕರ್ತರನ್ನ ಒಂದು ಸಹಕಾರ ಮಲ್ತದ ಸಾಧಾರಣ ಕಮ್ಮಿ ಒಂಜಿ 19,000 ಚಿಲ್ಲರೆ ಮುಟ್ಟ ಕಿಟ್ಟು ಸಾಧಾರಣ ಎತ್ತದನು ಆಂಡಲ್ಲ BJPದ ಕಾರ್ಯಕರ್ತರಿಗೆ ಎಂಜಿನ ಹತ್ತಿರ ಬಂಡ ಏರ್ಲ ಸ್ವಾಭಿಮಾನಿಗಳು BJPದ ಕಾರ್ಯಕರ್ತರು ಅಂಚದ ಅಕಲಿಗೆ ಏರ್ಲ ದೆತೊಂದಂಚಿನ ವ್ಯವಸ್ಥೆ ಇಜ್ಜಿ ಆಯ್ ಕೇಂದ್ರಂಚಿನ ಸಂದರ್ಭ ದಯಬಂಡ ಆಯ್ ಆತ ಸ್ವಾಭಿಮಾನಿ ಆಂಡ ಪಕ್ಷ ಎಂಜಿನ ಆಲೋಚನೆ ಮಾಡ್ತಾರೆ ಬಂಡ ಕ್ಷೇತ್ರ ಸಮಿತಿಗಳು ಆಲೋಚನೆ ಮಾಡ್ಕೊಂಡ ಎಂಜಿನ ಬಂಡ ಇನ್ನು ಕಾರ್ಯಕರ್ತರನ್ನ ಕಷ್ಟಕ್ಕೆ BJP ಸಹಾಯ ಆವಡು BJPದ ಕಾರ್ಯಕರ್ತರನ್ನ ಗೆಂದಾವಡು ಅನ್ನೋ ದೃಷ್ಟಿಡ್ ನಮ್ಮ ಈ ಕಾರ್ಯಕರ್ತರಿಗೆ ಒಂದು ಭಾಗ ಕೊಡೋದಂಡ ಮೂಜು ಭಾಗ ಜನತೆಗೆ ಕೊರಪಂಚಿನ ವ್ಯವಸ್ಥೆ ಎಲ್ಲ ನಮ್ಮಲ್ಲ ಒಂದು ಭಾಗ ಕಾರ್ಯಕರ್ತರಿಗೆ ಕೊಡೋದು ಪ್ರತಿ ಬೂತ್ ಮಟ್ಟದ ತಳಾ ಮಟ್ಟದ ಕಾರ್ಯಕರ್ತರಿಗೆ ಈ ಕಿಟ್ಟದ ವ್ಯವಸ್ಥೆ ಕೊಟ್ಟು ಅಕಲ ಮೂಲಕವಾದ ಬಾಕಿದ ಕಿಟ್ಟಲೇನು ಅಲ್ತ ಜನತೆಗೆ ಪಟ್ಟಣಂಚಿನ ಕೆಲಸ ಸುಂಜಿ BJPದ ಎಂಜಿನ ಶಿಸ್ತು ಉಂಡು ಆ ಪ್ರಕಾರವಾದ ಪ್ರತಿ ಗ್ರಾಮದ ಅಧ್ಯಕ್ಷರ ಮೂಲಕವಾದ ಬೂತದ ಅಧ್ಯಕ್ಷರ ಎತ್ತವಣೆ ಕೆಲಸ ಮಾಡ್ತದೆ. ಆ ಬೂತದ ಅಧ್ಯಕ್ಷರ ಅಲ್ತ ಜನಗಳಿಗೆ ಅಲ್ತ ಕಾರ್ಯಕರ್ತರಿಗೆ ಎತ್ತವಣೆ ಕೆಲಸ ಮಲ್ಬರೆ ಹಾಕಲಿ ಸೂಚನೆ ಕೊಡ್ತಾನೆ. ಆ ಪ್ರಕಾರವಾದ ಎಡ್ಡ ರೀತಿಯಲ್ಲಿ ಅವು ಚಾಲನೆ ಆಗ್ತದೆ. ಇತ್ತೆ ಮಾತಾ ವಾಹನ ಒಂದು ಜಾತ್ರೆ ಹೋದು ಅಕಲಕಲ ಗ್ರಾಮ ಎತ್ತವಣೆ ವ್ಯವಸ್ಥೆ ಮಾಡಿಕೊಂಡು ನೆಕ್ ಮಾತಾ ಸಹಕಾರ ಮಾಡ್ತಿರೋ ಜಿಲ್ಲೆದ ಮಾತಾ ಶಾಸಕರಿಗೆಲ್ಲ ಉಸ್ತುವಾರಿ ಮಂತ್ರಿಗಳಿಗೆಲ್ಲ ನಮ್ಮ ಸಂಸದರಾಯಣಂಚಿನ ನಳಿನ್ ಕುಮಾರ್ ಕಟೀಲ್ಗ ಬೊಕ್ಕ ಜಿಲ್ಲೆದ ಮಾತಾ ಪದಾಧಿಕಾರಿಗಳಿಗೆಲ್ಲ ಆಯ್ತು ಒಟ್ಟಿಗೆ ಕ್ಷೇತ್ರದ ಮಾತಾ ಪದಾಧಿಕಾರಿಗಳಿಗೆಲ್ಲ ಆಯ್ತು ವಿಶೇಷವಾದ ಸಂತೋಷ್ ಕುಮಾರ್ ರೈ ಬೋಳಿಯರಿಗೆಲ್ಲ ಇನ್ನೊಟ್ಟಿಗೆ ಮಸ್ತ್ ಪುಗೇಲ್ಗೆ ಕೊಡ್ದು ಆನೆ ಪಂತೇರಾರು ಜವಾಬ್ದಾರಿ ಕೊರ್ನಾಗ ಯಾನು ಜವಾಬ್ದಾರಿ ಕೊರ್ನಲ್ಲಿ ಇವ್ರನ್ನೊಟ್ಟಿಗೆ ಪುಗೇಲ್ಗೆ ಕೊಡ್ದು ಕೆಲಸ ಮಣ್ಣ ಪಾತ್ರ ನಾರಿನಿ ತೊಜಪಾದ ಕೊಡ್ತಾರೆ ಮುರಾಣಿ ದಿಂಚಲ್ಲ ಸತತವಾದ ಎಂಗಲ್ ಮನ ಕೆಲಸಕ್ಕೆ ಮಾತಾ ಕಾರ್ಯಕರ್ತರಿಗೆಲ್ಲ ಬೇರೆ ಒಟ್ಟಿನ ಒಟ್ಟಿಗೆ ನಾರ್ಲ ಒಟ್ಟಿಗೆ ಇರ್ತದೆ ಈ ಕೆಲಸ ಮಾಡ್ತಾರೆ ನೆಕ್ ವಿಶೇಷವಾಗಿ ಅಭಿನಂದನೆಯನ್ನು ಸಂತೋಷ್ ಕುಮಾರ್ ರೈ ಬೋಳಿಯರಿಗೆಲ್ಲ ಕೊರದೆ ಇಚ್ಛೆ ಮಾಡೋದಿಲ್ಲ. ಈಗ ಮಾತಾ ಸಹಕಾರ ಕೊಡುವಂಥ ಮಾತರೆಗಳ ಪರೋಕ್ಷವಾದ ಪ್ರತ್ಯಕ್ಷವಾದ ಕೊಡುವ ಮಾತರೆಗಳ ಈ ಕೊಡ್ತೀವಿ ಅಭಿನಂದನೆಯನ್ನು ಧನ್ಯವಾದ ಸಮರ್ಪಣೆ ಮತ್ತು ಒಂದು ಡಿಕ್ಲೇರ್ ಧನ್ಯವಾದ.